ನಮಸ್ತೆ ವೀಕ್ಷಕರೇ, ಸ್ಪಂದನ ಟೀಲ್ ಸೂಪರ್ ರುಚಿ ಸ್ಪಾನ್ಸರ್ಡ್ ಬೈ SRR ಮಸಾಲಾಸ್. ಪ್ರತಿ ಭಾನುವಾರ ಕೂಡ ಬಂದೇ ಬರ್ತೀವಿ 2 ಗಂಟೆಗೆ. ಸೊ ಡಿಫ್ರೆಂಟ್ ಗೆಸ್ಟ್ ಆ್ಯಂಡ್ ಡಿಫ್ರೆಂಟ್ ಡಿಶ್ ಜೊತೆ. ಆ್ಯಂಡ್ ಇವತ್ತಿನ ಕಾರ್ಯಕ್ರಮದಲ್ಲಿ ಗೆಸ್ಟ್ ಒಬ್ಬರಿದ್ದಾರೆ. ಅವರ ಹೆಸರು ಶೋಭಾ ಮಂಜುನಾಥ್. ಇವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಮೇಡಮ್. ನಮಸ್ತೆ. ಮತ್ತೆ ಹೇಗಿದ್ದೀರಾ? ಸೂಪರ್ ಅಲ್ವಾ? ಓಕೆ, ಸೊ ಗ್ರೇಟ್. ಆ್ಯಂಡ್ ಇವತ್ತು ನಮ್ಮ ವೀಕ್ಷಕರಿಗೋಸ್ಕರ ಯಾವ ಡಿಶ್ ಅನ್ನ ಕಲಿಸಬೇಕು ಅಂತ ಬಂದಿದ್ದೀರಾ? ಇವತ್ತೊಂದು ಸ್ವೀಟ್ ಸ್ವೀಟ್. ಓಕೆ, ಸೊ ನಾರ್ಮಲ್ ಆಗಿ ನಮ್ಮ ಸಂಸ್ಕೃತಿ ಅಲ್ವಾ ಅದು, ಸಿಹಿ ಕೊಟ್ಟು ಬಾಯಿ ಸಿಹಿ ಮಾಡಿ ಅವರನ್ನ ಉಪಚರಿಸೋದು. ಹಾಗೆ ಒಂದು ಸ್ವೀಟ್ ಎಲ್ರಿಗೂ ಇಷ್ಟ ಆಗತ್ತೆ, ಮಕ್ಕಳಿಗೂ ಸ್ವೀಟ್ ಅಂದ ತಕ್ಷಣ. ಮತ್ತೆ ಯಾರಾದ್ರೂ ಫಸ್ಟ್ ಬಂದ ತಕ್ಷಣ ದಿಢೀರಾಗಿ ಏನಾದ್ರು ಕೊಡ್ಬೇಕು, ಅಂಗಡಿ ದೂರ ಇರುತ್ತೆ ಏನಿಲ್ಲ, ಇದು ದಿಢೀರ್ ಅಂತ ಮಾಡ್ಕೋಬಹುದು. ಮನೆಯಲ್ಲೇ ಸಿಗೋ ಐಟಮ್ ಇಂದ ಒಂದು 10 ನಿಮಿಷದೊಳಗೆ ಮಾಡಬಹುದು. 10 ನಿಮಿಷದೊಳಗೆ ಮಾತಾಡ್ತಾನೆ ಒಂದು ಸ್ವೀಟ್ ಮಾಡಿ ಕೊಡ್ಬೋದು ಅವರಿಗೆ. ಮತ್ತೆ ಏನು ನಿಮ್ಮ ಊರು ಎಲ್ಲಿ ಅದೆಲ್ಲ ಹೇಳಬೇಕು? ನಾನು ಬೈಲೂರಿಂದ ಶೋಭಾ ಮಂಜುನಾಥ್ ಅಂತ. ಯೂಶಲಿ ಹೌಸ್ ವೈಫು. ಹಾಬಿಗಾಗಿ ಏನಾದ್ರೂ ಒಂದು ವರ್ಕ್ ಮಾಡ್ತಾ ಇರ್ತೀನಿ. ಏನ್ ವರ್ಕ್ ಮಾಡ್ತೀರಾ ಮೇಡಮ್? ಸೋಷಿಯಲ್ ಸರ್ವಿಸ್, ಯಾರಿಗಾದ್ರೂ ಹೆಲ್ಪ್ ಇರ್ಬೋದು, ಫ್ಯಾಷನ್ ಡಿಸೈನಿಂಗ್ ಮಾಡ್ತಾ ಇರ್ತೀನಿ. ಹೌದಾ? ಓಕೆ. ಮುಖ್ಯವಾಗಿ ತಮ್ಮ ಚಾನಲ್ ಇರುವ ಲೈವ್ ಪ್ರೋಗ್ರಾಮಿಗೆ ಕಾಲ್ ಮಾಡೋದು ಒಂದು ಹಾಬಿ. ಸೊ ಹಾಗೆ ಫ್ರೀ ಟೈಮ್ ಇರುವಾಗ ಮತ್ತೆ ಯೂಶುವಲಿ 1 ಅವರ್ ಮಕ್ಕಳಿಗೋಸ್ಕರ ಡಿಫ್ರೆಂಟ್ ಡಿಶ್ ಮಾಡೋದ್ರಲ್ಲಿ ಟೈಮ್ ಪಾಸ್ ಆಗುತ್ತೆ ಈವ್ನಿಂಗ್ ಟೈಮ್ ಅಲ್ಲಿ. ಇಬ್ರು ಹೆಣ್ಮಕ್ಳು. ಸೊ ಹಾಗಾಗಿ ಅಂತೂ ಇಂತೂ ಒಂದು ಟೈಮ್ ಪಾಸ್ ಆಗುತ್ತೆ. ಗೃಹಿಣಿಯರಿಗೆ ಆಸ್ ಯೂಶುವಲ್ ಟೈಮ್ ಪಾಸ್ ಆಗೇ ಆಗತ್ತೆ ಅಲ್ವಾ? ಓಕೆ. ಮಕ್ಕಳು ಏನ್ ಮಾಡ್ತಿದ್ದಾರೆ ಮೇಡಮ್? ದೊಡ್ಡವಳು ಈಗ 10th ಮುಗಿಸಿ ಫಸ್ಟ್ PU ಓದ್ತಾ ಇದ್ದಾಳೆ. ಅವಳು ಕರಾಟೆ ಚಾಂಪಿಯನ್. ಹೌದಾ? ಸೆಕೆಂಡ್ ಅವಳು ಈಗ 9th ಸ್ಟಾರ್ಟ್ ಮಾಡಿದಾಳೆ. 9th. ಓಕೆ, ಸೊ ಹಾಗಾಗಿ ಚಾಂಪಿಯನ್ ಕರಾಟೆಯಲ್ಲಿ. ಕರಾಟೆಯಲ್ಲಿ. ನೀವು ಕಲ್ತಾಗಿದೆ ಕರಾಟೆ? ಇಲ್ಲ ಕಲ್ಸಲ್ವಾ ಅವರು? ಇಲ್ಲ, ಕಲ್ಸೋದಂದ್ರೆ ಒಬ್ರೊಬ್ರಿಗೆ ಒಂದೊಂದು ಹಾಬಿ ಅಂತ ಇರುತ್ತಲ್ಲ. ನಮ್ಗೇನ್ ಏನಂದ್ರೆ ಪ್ರತಿಯೊಬ್ರು ತಂದೆ ತಾಯಿಗೂ ಆಸೆ ಇರುತ್ತೆ ಮಕ್ಳು ಏನಾದ್ರೂ ಸಾಧಿಸ್ಬೇಕಂತ. ಅವ್ರಿಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದು ನಾವು ಸಪೋರ್ಟ್ ಮಾಡ್ತಾ ಹೋದಾಗ ಖಂಡಿತವಾಗಿ ಸಾಧಿಸ್ತಾರೆ. ಅದು ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ, ಈಗ ಯಾವ ಫೀಲ್ಡ್ ಅಲ್ಲೇ ಆಗ್ಲಿ. ಈ ಗಂಡ್ಮಕ್ಳು ಅಡಿಗೆ ಮಾಡೋದ್ರಲ್ಲಿ ಇದ್ದಾರೆ, ಹೆಣ್ಮಕ್ಳು ಕುಸ್ತಿಯಲ್ಲಿ ಇದ್ದಾರೆ. ಅದು ಅವ್ರಿಗೆ ಡಿಫ್ರೆನ್ಸ್ ಇಲ್ಲ. ಅವರು ಹಾಬಿ ಮೇಲೆ ಸಪೋರ್ಟ್ ಮೇಲೆ ಅವ್ರು ಏನಾದ್ರೂ ಸಾಧನೆ ಮಾಡೇ ಮಾಡ್ತಾರೆ ಖಂಡಿತ. ಓಕೆ, ಎಸ್. ಅಂಡ್ ಇದು ನಮ್ಮ ಡಿಶ್ ಏನೆಲ್ಲ ಬೇಕಾಗ್ತದೆ? ಇದು ಯೂಶುವಲಿ ಕಾರ್ನ್ಫ್ಲೋರ್ ಇಂದ ಮಾಡೋ ಸ್ವೀಟ್. ಮತ್ತೆ ಅದಕ್ಕೆ ಸಕ್ಕರೆ, ತುಪ್ಪ, ಗೋಡಂಬಿ ಡೆಕೋರೇಷನ್ಗೆ, ಮತ್ತೆ ಯಾಲಕ್ಕಿ. ಓಕೆ, ಸೊ ಇಷ್ಟೇ ಬೇಕಾಗ್ತದೆ? ಅಷ್ಟೇ ಸಾಕು. ಸೊ ನಿಮಗೆ ಫಸ್ಟ್ ಗೆ ಏನು ಮಾಡಬೇಕು? ಇದನ್ನ ಶುಗರ್ ಹಾಕಿ ಅದನ್ನ ಇದು ಮಾಡ್ಕೊಡ್ಬೇಕು. ಓಕೆ, ಸೊ ನೀರು ಹಾಕಬೇಕು. ಓಕೆ, ಸೊ ಎಷ್ಟು ಬೇಕಾಗ್ತದೆ ಮೇಡಮ್? ಅದು 1 ಕಪ್ ನಾವು ಯೂಶುವಲಿ ಕಾರ್ನ್ಫ್ಲೋರ್ ತಗೊಂಡ್ರೆ ಆಡ್ ಟು ಟೇಸ್ಟ್ 1 ಕಪ್ ಸಹ ಹಾಕ್ಬೋದು. ಸ್ವಲ್ಪ ಸಕ್ಕರೆ ಕಮ್ಮಿ ಸಾಕಂದ್ರೆ, ಇಲ್ಲದ್ರೆ 1.5 ಕಪ್ ಸಹ ಹಾಕೊಳ್ಬೋದು. ಈಗ 1 ಕಪ್ ನಾನು ಸಕ್ಕರೆಗೆ 1 ಕಪ್ ನೀರು ಹಾಕಿದ್ದೀನಿ. ಇದು ಅದಕ್ಕಿಂತ ಜಾಸ್ತಿ ಬೇಡ ಅಲ್ಲ? ಅಲ್ಲ, ಅದು ಬೇಕಾಗಿಲ್ಲ. ಇದು ಕರಗ್ತದಲ್ಲ, ಕರಗಿದ ನಂತರ ದೇಶದಲ್ಲಿ ನೀರು ಹಾಕ್ತದೆ ಅದು. ಇದು ಕರಗ್ಬೇಕಾದ್ರೇನೆ ಇದು ಏಲಕ್ಕಿ ಹಾಕೊಳ್ಬೇಕು. ಅದ್ರ ಜೊತೆಗೆ ಅಂದ್ರೆ ನಮ್ಗೆ ತುಂಬಾ ಲಾಸ್ಟಿಗೆ ನಮಗೆ ಟೈಮ್ ಬೇಡ, ಹಾಗಾಗಿ ಸಕ್ಕರೆ ಜೊತೆಗೇನೆ. ಒಂದು 7 ಮಿನಿಟ್ಸ್ ಒಳಗೆ ಆಗ್ತದೆ ಅಂತ. ಓಕೆ, 10 ಮಿನಿಟ್ಸ್ ಒಳಗೆ ಸರ್ವ್ ಮಾಡ್ಬೋದು. ಯಾಕಂದ್ರೆ ಅದು ಸ್ವಲ್ಪ ಕೋಲ್ಡ್ ಆಗ್ಬೇಕಲ್ಲ. 10 ಮಿನಿಟ್ಸ್ ಒಳಗೆ ಸರ್ವ್ ಮಾಡ್ಬೋದು. ಈಗ ನೋಡಿ, ಉದಾಹರಣೆಗಂದ್ರೆ ಮಕ್ಕಳಿಗೆ ಇವಾಗ ನಾವು ಅವ್ರನ್ನ ಸ್ಟ್ರಿಕ್ಟ್ ಮಾಡ್ತಾ ಇದೀವಿ ಅಂತಬಾರ್ದು, ಅವ್ರ ಮೇಲೆ ಪ್ರೀತಿಯಿಂದ ನಾವು ಹಾಗೆ ಹೇಳ್ತಾ ಇದೀವಿ ಅನ್ಕೊಳ್ಬೇಕು. ಈಗ ಇದನ್ನ ನಾವು ಮಿಕ್ಸ್ ಮಾಡ್ಕೊಳ್ಬೇಕು, ಯಾಕಂದ್ರೆ ಅದು ಲಮ್ಸ್ ಆಗ್ಬಾರ್ದು. ಹಾಗೆ 1 ಕಪ್ ನೀರ್ ಹಾಕೊಂಡಿದ್ದಕ್ಕೆ 1 ಕಪ್ಪಿಗೆ ಯೂಶುವಲಿ ನಮ್ಗೆ 1 ಕಪ್ ಕಾರ್ನ್ಫ್ಲೋರಿಗೆ 3 ಕಪ್ ನೀರ್ ಬೇಕು. ಹಾಗೆ 1 ಕಪ್ ನಾವು ಆಲ್ರೆಡಿ ಅಲ್ಲಿ ಹಾಕೊಂಡಿದ್ದೇವೆ. 1 ಕಪ್ ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ಲಾಸ್ಟಿಗೆ 1 ಕಪ್ ಹಾಕಿದ್ರೆ ಯೂಶುವಲಿ 1 ಕಪ್ಪಿಗೆ 3 ಕಪ್ ನೀರು ಬೇಕಾಗ್ತದೆ. ಸೊ ಇದು ಹೇಗೆ ನೀವೇ ಓನ್ ಇನ್ವೆನ್ಷನ್ ಮಾಡಿದ? ಯೂಶುವಲಿ ಏನಾದ್ರೂ ಒಂದು ಮಾಡ್ತಾ ಇರ್ತೀನಲ್ಲ, ನೀವೇ ಇಡುದ ಅಂತ ಅಲ್ವಾ? ಹೌದು, ಮಕ್ಕಳಿಗೆ ಈಗ ಅಲ್ಲ, ನನ್ಗೆ ಹೇಗೆ ಅಂದ್ರೆ ಜೆಲ್ಲಿ ಮಾಡ್ಕೊಂಡು ಹೇಳ್ತಿದ್ರು. ಜೆಲ್ಲಿದೊಂದು ರೆಡಿ ಸಿಗ್ತದೆ ನನ್ಗೆ. ಅದಕ್ಕೆ ಯೂಶುವಲಿ ಏನ್ ಹಾಕಿರ್ತಾರೆ, ಕಾರ್ನ್ಫ್ಲೋರೇ ಹಾಕಿರ್ತಾರೆ ಅದಕ್ಕೆ. ಯೋಚನೆ ಮಾಡಿದ್ರೆ ಹೇಗೆ ಅಂತ ಅಲ್ವಾ? ಇದು ಸಕ್ಕರೆ ಎಲ್ಲ ಫುಲ್ ಕರಗಿದೆ. ಹಾಗೆ ಇದನ್ನ ಹಾಕೊಳ್ಬೇಕು. ಇದಕ್ಕೆ ಇನ್ನೊಂದು ಕಪ್ ನೀರು ಹಾಕಿ. ಎಷ್ಟು ಕಪ್ ಬೇಕು? 3? ಇಲ್ಲ, 3 ಕಪ್. ಇನ್ನೊಂದು ಸ್ವಲ್ಪ ಹಾಕಿ ಸಾಕು.
ಇದನ್ನ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಓಕೆ. ಇದನ್ನ ಇವಾಗ ಮೆಲ್ಲ ತಿರುಗಿಸ್ತಾ ಇರಬೇಕು. ಇದು ಅಲ್ಲೇ ಗಟ್ಟಿ ಆಗತ್ತೆ. ಗಟ್ಟಿ ಆಗೋ ತನಕ ಸ್ವಲ್ಪ ತಿರುಗಿಸ್ಬೇಕು. ನೋಡಿ ಇದೀಗ ಎಷ್ಟು ಇದೆ, ಸ್ವಲ್ಪ ಗಟ್ಟಿ ಆಗ್ತಾ ಬಂತು. ಇದಕ್ಕೆ ತುಪ್ಪ ಆ್ಯಡ್ ಮಾಡಬೇಕು. ಕೊಡಿ ಅಂದರೆ ಒಂದೇ ಸಲ ಹಾಕೊಳ್ಬಾರ್ದು, ಒಂದು ಸ್ವಲ್ಪ ಹಾಕಿ ಅದು ಫುಲ್ ಮಿಕ್ಸ್ ಆಗಬೇಕು ಅದ್ರ ಜೊತೆ. ಅದು ಒಮ್ಮೆಲೆ ಅಲ್ವಾ, ಗಟ್ಟಿ ಆಗ್ತದೆ ಅದು. ಓಕೆ. ಅದು ನೀವು ಹೇಳಿದಾಗೆ ಫ್ರಿಜ್ ಬೇಡ, ಅದಕ್ಕೆ ಏನು ಬೇಡ. ಮತ್ತೇನಂದ್ರೆ ನಮ್ಗೆ ನಿಜವಾಗ್ಲೂ ನಮ್ಗೆ ಉದಾಸೀನ ಅಷ್ಟೇ. ಅಡಿಗೆ ಅನ್ನೋದಿದೆಯಲ್ಲ, ಎಷ್ಟು ಬೇಗ ಮಾಡ್ತೀವೋ ಅಷ್ಟು ಬೇಗ ಆಗತ್ತೆ. ಒಂದು 10 ನಿಮಿಷ ನಾವು ಮಾತಾಡ್ತಾ ಕುತ್ಕೊಳ್ಳೋದ್ರಲ್ಲಿ ಒಂದು ಅಡಿಗೆ ಆಗತ್ತೆ. ಯಾಕೆ ಸುಮ್ಮನೆ ಹೊರಗಡೆದ್ದು ತಿನ್ಬೇಕು? ಮತ್ತೆ ಇದು ಮಕ್ಕಳಿಗೆ ಸ್ವಲ್ಪ ಕಲರ್ಫುಲ್ ಆಗಿದ್ರೆ ತುಂಬಾ ಇಷ್ಟ ಆಗತ್ತೆ. ಅದಕ್ಕೆ ಸ್ವಲ್ಪ ಕಲರ್ ಬೇಡ ಅಂತ ಅಂದ್ರೆ ಹಾಗೆ ಸಹ ಇಟ್ಕೊಳ್ಬಹುದು. ಅಂದ್ರೆ ಸ್ವಲ್ಪ ಕಲರ್ಫುಲ್ ಆಗಿದ್ರೆ ಅದು ಬೇಡ ಇದು ಬೇಡ ಅಂತಾರಲ್ಲ, ಮಕ್ಕಳಿಗೊಂದು ತಿನ್ಸದೇ ಒಂದು ದೊಡ್ಡ ಸಮಸ್ಯೆ. ಕಲರ್ಫುಲ್ ಆಗಿದ್ರೆ ಓ ಏನೋ ಇದೆ ಇದ್ರಲ್ಲಿ ಅಂತ ಅವ್ರಿಗೆ ಕಲರ್ ಅಂದ್ರೆ ಜಾಸ್ತಿ ಹಾಕ್ಲಿಕ್ಕಿಲ್ಲ. ಇಲ್ಲ, ಸ್ವಲ್ಪ ಸಾಕು. ಅದು ಸ್ವಲ್ಪ ಕಲರ್ ಸ್ವಲ್ಪ ಹಾಕಿದ್ರು ಕಲರ್ ಬರುತ್ತೆ. ಎಸೆನ್ಸ್ ಹಾಕ್ಬೋದು, ಟೇಸ್ಟ್ ಬೇಕಾದ್ರೆ. ಇದಕ್ಕೆ ಬೇಕಾದ್ರೆ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಕೊಳ್ಬೋದು. ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಬೋದು. ಆ್ಯಡ್ ಮಾಡ್ಬೋದು. ಅಡಿಗೆ ಅಂದ್ರೆ ನಾವು ಏನು ಹಾಕ್ತಾ ಹೋಗ್ತೀವಿ ಅದ್ರ ಪ್ರಕಾರ ಅದಕ್ಕೆ ಹೊಂದ್ಕೊಳ್ತಾ ಹೋಗುತ್ತೆ. ಆಲ್ರೆಡಿ ಆಗಿದೆ. ಈಗ ಇದನ್ನೊಂದು ಪ್ಲೇಟಿಗೆ ಹಾಕೊಳ್ಬೇಕು. ಸ್ವಲ್ಪ ತಣ್ಣಗಾಗ್ಬೇಕು. ಅದು ಪೀಸ್ ಕಟ್ ಮಾಡಬೇಕು. ಇದು ಸೇಮ್ ಅಂದ್ರೆ ಕೆಲವು ಹಲ್ವಾ ಎಲ್ಲ ಸಿಗ್ತದಲ್ವಾ? ಸೇಮ್ ಹಾಗೆ ಆಗುತ್ತೆ. ಓಕೆ. ಸೊ ಇದು ಸ್ವಲ್ಪ ಡಿಸೈನಿಗೆ ಓಕೆ. ಇದು ಪಿಸ್ತಾ ಬಾದಾಮು ಯಾವುದು ಕೂಡ ಹಾಕೊಳ್ಬಹುದು ಅಲ್ವಾ? ಓಕೆ. ಸೊ ಮೇಡಮ್ ಈಗ ಆಲ್ರೆಡಿ ರೆಡಿ ಆಗಿದೆ. ಇದು ತಣ್ಣಗಾಗಿದೆ ಅಲ್ವಾ? ಇದು ಕಟ್ ಮಾಡಿ ಸರ್ವ್ ಮಾಡಿದ್ರೆ ಎಸ್. ಈಗ ಮನೆಯಲ್ಲಿ ಜಾಸ್ತಿಯಾಗಿ ಯಾವುದೇ ಅಡಿಗೆ ಮಾಡಬೇಕಾದ್ರೆ ಯಾರಿಗೆ ಟೇಸ್ಟ್ ಮಾಡ್ಲಿಕ್ಕೆ ಕೊಡ್ತೀರಾ? ಫಸ್ಟಿಗೆ ಹಸ್ಬೆಂಡ್ ಕೊಡ್ತೀರಾ? ಫಸ್ಟಿಗೆ ಹಸ್ಬೆಂಡಿಗೆ. ನನಗೆ ಫಸ್ಟ್ ಸ್ಟಾರ್ಟಿಂಗ್ ಮದುವೆ ಆದಾಗಿಂದ ಅಡಿಗೆ ಇದು ಮನೆಗೆ ಬಂದ ತಕ್ಷಣ ಕೈಕಾಲು ತೊಳ್ಕೊ ಬನ್ನಿ ಅಂತ ಬೇಗ ಹೇಳಿದ್ರೆ ಅವ್ರಿಗೆ ಡೌಟ್, ಬಲಿ ಪಶು ನಾನೇನಾ ಕೇಳ್ತಿದ್ರು. ಆಮೇಲೆ ಮಕ್ಳು ಬಂದ ನಂತರ ನಂಗೆ ಯಾಕೋ ಇವತ್ತು ಸ್ವಲ್ಪ ಹೊಟ್ಟೆ ನೋವು, ಬೇಡ ಮಕ್ಕಳಿಗೆ ಕೊಡು ಅಂತಾರೆ. ತಿನ್ನೋದು ಚೆನ್ನಾಗಿರತ್ತೆ. ತಿನ್ನೋ ಮುಂಚೆ ಫಸ್ಟ್ ಮಾಡಿರ್ತೀನಲ್ಲ ಅಲ್ವಾ? ಇದೀಗ ಕಾರ್ನ್ಫ್ಲವರ್ ಹಲ್ವಾ ರೆಡಿ ಆಗಿದೆ. ಟೇಸ್ಟ್ ಮಾಡಿ. ಹಲ್ವಾ ರೆಡಿ ಇದೆ. ಸೊ ಟೇಸ್ಟ್ ಮಾಡಿ ಹೇಳ್ಬೇಕು ನಿಮ್ಗೆ ಈಗ. ಓಕೆ. ಸೊ ನೋಡೋಣ, ಇದನ್ನು ಟೇಸ್ಟ್ ಮಾಡ್ಬೇಕೀಗ. ಸೊ ವೀಕ್ಷಕರೇ 100% ಇದು ಕಲರ್ಫುಲ್ ಆಗಿದೆ. ಈ ವೈಟ್ ಕಲರ್ ಮತ್ತೆ ಇದು ಜಾಸ್ತಿ ಅಲ್ವಾ? ತುಂಬಾ ಇದಾಗಿದೆ ಅಲ್ವಾ ಅದು? ಓಕೆ. ಸೊ ಇದಕ್ಕೆ ನೀವು ಹೇಳಿದಾಗೆ ಒಂದು ಜಾಸ್ತಿ ಅಂದರೆ 10 to 15 ಮಿನಿಟ್ಸ್. ನೀವು ಹೇಳಿದ್ರೆ ಸ್ವಲ್ಪ ತುಂಬ ಸಾಫ್ಟ್ ಇದೆ. ತುಂಬ ಸಾಫ್ಟ್ ಇದೆ. ಹಲ್ವಾದಾಗೆ ಗಟ್ಟಿ ಇರಲ್ಲ, ಈ ಜೆಲ್ಲಿ ಹಾಗೆ ಸಾಫ್ಟ್ ಆಗಿರುತ್ತೆ. ಕರೆಕ್ಟ್. ಟೇಸ್ಟ್ ಮಾಡಿ ಹೇಳ್ತಾರೆ ಹೇಗಿದೆ ಅಂತ. ಓಕೆ. ಎಸ್. ಸೂಪರ್ ಮೇಡಮ್. ಅಂಡ್ ನೀವು ಹೇಳಿದಾಗೆ ನೆಂಟರಿಗೆ 100% ಸ್ಟಾರ್ಟಿಂಗ್ ಕೊಡ್ಬೇಕಾದ್ರೆ ಇದೇ ಕೊಡಬೇಕು. ಒಂದು 2-3 ಗಂಟೆ ಕೂತ್ಕೊಳ್ತಾರೆ ವಿದೌಟ್ ಊಟ ಮಾಡದೇನೆ ಅಲ್ವಾ? ಓಕೆ. ಅಂದ್ರೆ ಡಿಫ್ರೆಂಟ್ ಆಗಿದೆ ಅಲ್ಲ, ಅಂಗಡಿದು ಸ್ವೀಟ್ ಗಿಂತ ತಿಂದು ಬೇಜಾರಾಗಿರುತ್ತೆ. ಡಿಫ್ರೆಂಟ್ ಯಾರು ಇಷ್ಟಪಡ್ತಾರೆ ತಿನ್ಬೇಕು. ಖಂಡಿತ. ಸೊ ನನ್ನ ಒಂದು ಪ್ರಶ್ನೆ ಇದರಲ್ಲಿ, ಸೊ ಇದಕ್ಕೆ ಹಾಲು ಮಿಕ್ಸ್ ಮಾಡಬಹುದಾ? ಹಾಲು ಮಿಕ್ಸ್ ಮಾಡಿದ್ರೆ ಅದು ಕಾರ್ನ್ಫ್ಲೋರಿಗೆ ಹಾಲು ಜೆಲ್ಲಿ ಅಂಶ ಇದೆಯಲ್ಲ, ಹಾಲು ಒಡೆದು ಬಿಡತ್ತೆ. ಆವಾಗ ಅದು ನಾನು ಸಹ ಟ್ರೈ ಮಾಡಿದ್ದೆ ಸ್ಟಾರ್ಟಿಂಗಿಗೆ. ಅದು ಹಾಲು ಮಿಕ್ಸ್ ಮಾಡಿದಾಗ ಆ ಕಾರ್ನ್ಫ್ಲೋರಿಗೆ ಹಾಲು ಒಡೆದಾಗ ಅದು ನಾವೇನಾದಕ್ಕಾದ್ರೂ ಹಾಲು ಮಿಕ್ಸ್ ಮಾಡಿದ ತಕ್ಷಣ ಸ್ವೀಟಿಗೆ ಇದು ಲಿಂಬೆ ಹಣ್ಣು ಸಕ್ಕರೆ ಹಾಕಿರೋದಕ್ಕೋಸ್ಕರ ಅದು ಒಡೆದು ಬಿಡತ್ತೆ. ಅದು ಒಡೆದಾಗ ಅದು ಟೇಸ್ಟ್ ಚೇಂಜ್ ಬರುತ್ತೆ ಅಲ್ವಾ? ಓಕೆ. ಸೊ ತುಂಬಾ ಖುಷಿ ಆಯ್ತು ಮೇಡಮ್ ಈ ಒಂದು ಡಿಶ್. ಸೊ ಸ್ವೀಟ್ ಫಸ್ಟಿಗೆ ಅಂಡ್ ನೆಕ್ಸ್ಟ್ ಏನು? ನೆಕ್ಸ್ಟ್ ಖಾರ ಅಲ್ವಾ? ಓಕೆ. ಸೊ ವೀಕ್ಷಕರು 100% ವಿದಿನ್ 15 ಮಿನಿಟ್ಸ್ ಅಲ್ಲಿ ರೆಡಿ ಮಾಡಬಹುದು ಅಲ್ವಾ? ಸೊ 100% ಈಗ ನಾವು ಏನೆಲ್ಲ ಹಾಕಿದ್ದೇವೆ ಮತ್ತೊಮ್ಮೆ
ಹೇಳ್ಬೋದಾ ಇದಕ್ಕೆ? ಇದಕ್ಕೆ ಕಾರ್ನ್ಫ್ಲೋರ್. ಓಕೆ ಓಕೆ. ಫಸ್ಟಿಗೆ 1 ಕಪ್ ಕಾರ್ನ್ಫ್ಲೋರ್ ತಗೊಂಡ್ರೆ Okay. ಅದಕ್ಕೆ 1.5 ಕಪ್ ಸಕ್ಕರೆ. Okay. ನಮಗೆ ಜಾಸ್ತಿ ಬೇಕಾದ್ರೆ ಸ್ವೀಟ್ ಜಾಸ್ತಿ ಮಾಡ್ಕೋಬಹುದು, ಕಮ್ಮಿ ಬೇಕಾದ್ರೆ ಕಮ್ಮಿ ಮಾಡ್ಕೊಳ್ಬಹುದು. Okay. ಆಮೇಲೆ ಅದಕ್ಕೆ ಲಿಂಬೆಹಣ್ಣು, ಕಲರಿಗೆ ಬೇಕಾದ್ರೆ ಕಲರು, ಸ್ವಲ್ಪ ಯಾಲಕ್ಕಿ. ಓಕೆ. ಫಸ್ಟಿಗೆ ಸಕ್ಕರೆಯನ್ನ ನಾವು ಪಾಕ ಮಾಡ್ಕೊಳ್ಬೇಕು. 1 ಕಪ್ ಸಕ್ಕರೆಗೆ 1 ಕಪ್ ನೀರು ಹಾಕಿ ಪಾಕ ಮಾಡ್ಕೊಳ್ಬೇಕು. ಅದು ಪಾಕ ಆಗ್ತಾ ಇರ್ಬೇಕಾದ್ರೆ ಯಾಲಕ್ಕಿ ಪುಡಿ ಮತ್ತೆ ಒಂದು 2-3 ಡ್ರಾಪ್ ಲಿಂಬೆ ಹಣ್ಣನ್ನು ಹಾಕೊಳ್ಬೇಕು. ಅದು ಪಾಕ ಆಗ್ತಾ ಇರ್ಬೇಕಾದ್ರೆ ಒಂದು ಬೌಲಿಗೆ 1 ಕಪ್ ಕಾರ್ನ್ಫ್ಲೋರಿಗೆ 1 ಕಪ್ ನೀರು ಹಾಕಿ ಗಂಟು ಬರದಾಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಯಾಕಂದ್ರೆ ನಾವು ಒಂದೇ ಸಲ ಮಿಕ್ಸ್ ಮಾಡ್ಕೊಂಡಾಗ ಗಂಟು ಬರೋ ಸಾಧ್ಯತೆ ಇರುತ್ತೆ. ಹೀಗೆ ಮಾಡ್ಕೊಂಡಾಗ ಗಂಟು ಬರೋದಿಲ್ಲ. ಮಿಕ್ಸ್ ಮಾಡ್ಕೊಂಡು ಸಕ್ಕರೆ ಪಾಕ ಆದ ನಂತರ ಅದಕ್ಕೆ ಹಾಕೊಂಡು ತಿರುಗಿಸ್ತಾ ಇರಬೇಕು. ಅದು ಎಷ್ಟು ತಿರುಗಿಸ್ಬೇಕಂದ್ರೆ ಅದು ನಮಗೆ ಗೊತ್ತಾಗತ್ತೆ, ಕಲರ್ ಚೇಂಜ್ ಆಗತ್ತೆ ಮತ್ತೆ ಗಟ್ಟಿ ಆಗತ್ತೆ. ಸ್ವಲ್ಪ ಗಟ್ಟಿ ಆಗ್ತಾ ಇದ್ದಂಗೆ ಸ್ವಲ್ಪ ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊಂಡು ನಾವು ಅದನ್ನ ಮಿಕ್ಸ್ ಮಾಡ್ಕೊಳ್ತಾ ಇರ್ಬೇಕಾಗತ್ತೆ. ಕಲರ್ ಆಪ್ಷನಲ್. ನಮ್ಗೆ ವೈಟ್ ಬೇಕಾದ್ರೆ ವೈಟ್ ಹಾಕೋಬಹುದು, ಎಲ್ಲೋ ಬೇಕಾದ್ರೆ ಎಲ್ಲ ಕಲರ್ ಬೇಕಾದ್ರೆ ಹಾಕೋದು. ವೆನಿಲಾ ಎಸೆನ್ಸ್ ಸಿಗತ್ತೆ, ಚಾಕ್ಲೇಟ್ ಎಸೆನ್ಸ್ ಸಿಗತ್ತೆ. ನಮ್ಗೆ ಯಾವ ಕಲರ್ ಬೇಕೋ ಅದನ್ನ ನಾವು ಆ್ಯಡ್ ಮಾಡ್ಕೊಳ್ಬಹುದು. ಹಾಗೆ ತಿರುಗಿಸ್ತಾ ಇದ್ದಾಗ ನಮ್ಗೆ ಬಾಣಲ್ಲಿ ಬಿಟ್ಟು ಅದು ಮೇಲೆ ಬರುವಾಗ ಸ್ಟಾರ್ಟ್ ಆಗತ್ತೆ. ಆ ಥಿಕ್ನೆಸ್ ಬರುತ್ತೆ. ಅದರ ನಂತರ ನಾವು ಸರ್ವಿಂಗ್ ಬೌಲಿಗೆ ಹಾಕೋದು. ಮತ್ತೆ ಇದ್ರಲ್ಲಿ ಮೇಯ್ನ್ ಏನಂದ್ರೆ ನಾವು ಈ ಪ್ಲೇಟಿಗೆ ಯೂಶುವಲಿ ನಾವು ಹಲ್ವಾ ಆಗ್ಲಿ ಮತ್ತೆ ಬರ್ಫಿ ಮಾಡ್ಬೇಕಾದ್ರೆ ತುಪ್ಪ ಹಾಕೊಳ್ತೇವೆ. ಅದಕ್ಕೆ ಇದಕ್ಕೆ ತುಪ್ಪ ಬೇಕಂತ ಇಲ್ಲ. ನಾವು ತುಪ್ಪ ಹಾಕೊಂಡಾಗ ಏನಾಗುತ್ತೆ, ಕೋಲ್ಡ್ ಆದಾಗ ಅಡಿಯಲ್ಲಿ ತುಪ್ಪ ಗಟ್ಟಿ ನಿಲ್ಲತ್ತೆ ಅದು. ಹಾಗಾಗಿ ತುಪ್ಪದ ಅವಶ್ಯಕತೆ ಇಲ್ಲ. ಈಗ ನಾವು ತುಪ್ಪ ಹಾಕೊಳ್ಳದಿದ್ರು ಎಣ್ಣೆ ಅದಕ್ಕೆ ಹಚ್ಕೊಳ್ದಿದ್ರು ಚೆನ್ನಾಗಿ ಎದ್ದೇಳತ್ತೆ ಅದು. ತುಪ್ಪ ಹಾಕೋಬೇಕಂತ ಇಲ್ಲ, ಪ್ರಾಬ್ಲಮ್ ಇಲ್ಲ. ಮೇನ್ ಅಂದ್ರೆ ಫ್ರಿಜ್ ಅಲ್ಲಿ ಇಡ್ಬೇಕಂತ ಇಲ್ಲ, ಹಾಗೇನೆ ಹೊರಗಡೆನೆ ಸರ್ವ್ ಮಾಡ್ಕೊಳ್ಬಹುದು. ಓಕೆ ಓಕೆ, ಸೂಪರ್. ತುಂಬಾ ಖುಷಿ ಆಯ್ತು ಮೇಡಮ್ ಇದು ಫಸ್ಟ್ ಡಿಶ್. ಅಂಡ್ ನಮ್ಮ ವೀಕ್ಷಕರು 100% ವಿದಿನ್ 15 ಮಿನಿಟ್ಸ್ ಅಲ್ಲಿ ರೆಡಿ ಮಾಡಬಹುದು. ನೆಂಟರು ಬಂದ್ರೆ ಅದಕ್ಕೆ ಇದನ್ನೇ ಫಸ್ಟ್ ಕೊಡ್ಬೋದು. ಮಕ್ಕಳು ಯಾರಾದ್ರೂ ಬಂದಿರ್ತಾರೆ ಖಂಡಿತ, ಅವ್ರ ಜೊತೆಯಲ್ಲಿ ಕೊಡ್ಬೋದು. ಈ ಮಕ್ಕಳಿಗೆ ಈಗ ಮಕ್ಕಳು ವೀಕೆಂಡ್ ಅಲ್ಲಿ ಯಾರಾದ್ರೂ ಮಕ್ಳನ್ನ ಕರ್ಕೊಂಡ್ ಬಂದ್ರು, ಫ್ರೆಂಡ್ಸ್ ಅವ್ರ ಮಕ್ಳನ್ನ ಕರ್ಕೊಂಡ್ ಬಂದ್ರು, ಅವಾಗೆಲ್ಲ ದಿಢೀರ್ ಆಗಿ ಮಾಡ್ಕೊಡ್ಬೋದು. ಕಾರ್ನ್ಫ್ಲೋರ್ ಅಂತೂ ಇದ್ದೇ ಇರುತ್ತೆ, ಕಬಾಬ್ ಎಲ್ಲ ಮಾಡ್ತೀವಿ, ಕಾರ್ನ್ಫ್ಲೋರ್ ಇರುತ್ತೆ, ಸಕ್ಕರೆ ಅಂತೂ ಯೂಶುವಲಿ ಇರುತ್ತೆ. ಕಲರ್ ಬೇಕಂತ ಇಲ್ಲ, ಈಸಿಯಲ್ಲಿ ಮಾಡ್ಕೊಳ್ಬೋದು. 2 ಐಟಮ್ ಅಲ್ಲಿ ಈಸಿಯಲ್ಲಿ ಮಾಡ್ಕೊಳ್ಬೋದು. ಓಕೆ ಓಕೆ ಓಕೆ, ಸೂಪರ್. ಅಂಡ್ ಈಗ ನೆಕ್ಸ್ಟ್ ಡಿಶ್ ಯಾವುದು? ನಾನು ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ಕ್ರಿಸ್ಪಿ ಚಿಕನ್ ವಿಂಗ್ಸ್ ಮಾಡ್ತಾ ಇದ್ದೀನಿ. ಓಕೆ ಓಕೆ, ಚಿಕನ್ ವಿಂಗ್ಸ್. ಓಕೆ, ಅದು ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ. ಓಕೆ, ನಂಗಂತೂ ತುಂಬಾ ಹಸಿವು ಆಗ್ತದೆ ಅಲ್ವಾ? ಯೂಶುವಲಿ ಚಿಕನ್ ಅಂದ ಕೂಡಲೇ ಹಸಿವು ಆಗುತ್ತೆ ಎಲ್ರಿಗೂ. ಓಕೆ, ಸೊ ಒಂದು ಅದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಮತ್ತೆ ಸ್ಟಾರ್ಟ್ ಮಾಡೋಣ ಅಲ್ವಾ? ಓಕೆ, ಎಸ್. ಸೊ ವೀಕ್ಷಕರ ಒಂದು ಸಣ್ಣ ವಿರಾಮದ ನಂತರ ಮತ್ತೆ ಸ್ಪಂದನ ಟೀಲ್ ಮುಂದುವರಿಯುತ್ತೆ. ವಿರಾಮದ ನಂತರ ಮತ್ತೆ ಸ್ಪಂದನ ಟೀಲ್ ಸೂಪರ್ ರುಚಿ ಸ್ಪಾನ್ಸರ್ಡ್ ಬೈ SRR ಮಸಾಲಾಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಅಂಡ್ ಮೇಡಮ್, ನಿಮ್ಗೆ ಕೂಡ ಈಗ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಓಕೆ, ಸೊ ಈಗ ಏನು ನಮ್ಮ ವೀಕ್ಷಕರಿಗೆ ಇದು ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ಕ್ರಿಸ್ಪಿ ಚಿಕನ್ ವಿಂಗ್ಸ್. ಓಕೆ, ಕ್ರಿಸ್ಪಿ ಚಿಕನ್ ವಿಂಗ್ಸ್. ಓಕೆ, ಇದು ಮನೇಲಿ ನೀವೇ ಟ್ರೈ ಮಾಡಿದ್ರೆ? ಹೌದು, ನಾನೇ ಟ್ರೈ ಮಾಡಿದ್ದು. ಓಕೆ ಓಕೆ. ಈ ಕಬಾಬ್ ಎಲ್ಲ ಡಿಫ್ರೆಂಟ್ ಆಗಿರುತ್ತೆ, ಚಿಕನ್ ವಿಂಗ್ಸ್ ಇದು ಡಿಫ್ರೆಂಟ್ ಆಗಿದೆ. ಓಕೆ ಓಕೆ. ನೋಡಕ್ಕೂ ರೆಸ್ಟೋರೆಂಟ್ ಸ್ಟೈಲೇ ಇರುತ್ತೆ, ಟೇಸ್ಟ್ ಆಲ್ಮೋಸ್ಟ್ ಹಾಗೆ ಇರುತ್ತೆ. ಓಕೆ ಓಕೆ, ಆಲ್ಮೋಸ್ಟ್ ಹಾಗೆ ಇರುತ್ತೆ ಅಲ್ವಾ? ಸೊ ಮನೇಲಿ ಇದು ಜಾಸ್ತಿ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಲ್ವಾ? ಇದನ್ನೇ ಮಾಡಿ ಅಂತ ಹೇಳ್ತಾರಂತೆ. ಖಂಡಿತ. ಅದರಲ್ಲಿ ನನ್ನ ತಂಗಿ ಮಗಳಿದ್ದಾಳೆ, ಅವಳ ಹೆಸರೇ ಇಟ್ಬಿಟ್ಟಿದ್ದಾಳೆ. ಟಿವಿಯಲ್ಲಿ KFC ಚಿಕನ್ ಬಂದ್ರು ಶೋಭಮ್ಮನ್ ಚಿಕನ್ ಅಂತ ಹೇಳ್ತಾಳೆ. ಅಂದ್ರೆ ನಾನ್ ಮಾಡೋ ತರದೇ ಅಂತ ಬಂದ ತಕ್ಷಣ ಅವಳದ್ದು ಅದೇ ಫೇವ್ರೆಟ್ ಅಲ್ವಾ? ಅವರಿಗೆ ಫೇವ್ರೆಟ್ ಇದ್ದದನ್ನ ನೀವು ಮಾಡಿ ಕೊಡ್ತೀರಾ? ಮಾಡಿ ಕೊಡ್ತೀವಿ ಅಲ್ವಾ? ಕಬಾಬ್ಗಿಂತ ಡಿಫ್ರೆಂಟ್ ಆಗಿರುತ್ತೆ ಸ್ವಲ್ಪ ಅಷ್ಟೇ. ಏನೆಲ್ಲ ಬೇಕು ಮೇಡಮ್ ಇದಕ್ಕೆ ಚಿಕನ್ ವಿಂಗ್ಸ್, ಲೆಗ್ ಪೀಸ್ ಕೂಡ ತಗೊಳ್ಬಹುದು, ಮತ್ತೆ ಅಕ್ಕಿ ಹಿಟ್ಟು, ಕಾರ್ನ್ಫ್ಲೋರ್, ಮತ್ತೆ ಮೊಟ್ಟೆ, ಚಾಟ್ ಮಸಾಲ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮತ್ತೆ ಇದು ಪೆಪ್ಪರ್ ಪೌಡರ್, ಮತ್ತೆ ಮೆಣಸಿನ ಪುಡಿ, ಉಪ್ಪು, ಮತ್ತೆ ಲಿಂಬು, ಮತ್ತೆ ಇದು ಓಟ್ಸ್ ತಗೊಂಡಿದ್ದೀನಿ. ಓಟ್ಸ್ ಸಿಗದಿದ್ರೆ ಬ್ರೆಡ್ ಅನ್ನ ಪೌಡರ್ ಮಾಡಿ ಬ್ರೆಡ್ ಕ್ರಮ್ಸ್ ಅನ್ನ ಸಹ ಯೂಸ್ ಮಾಡಬಹುದು. ಯಾಕಂದ್ರೆ ಅದು ಸ್ವಲ್ಪ ಸ್ವೀಟ್ ಬರೋದ್ರಿಂದ ಅದು ಮಕ್ಕಳಿಗೆ ಟೇಸ್ಟ್ ಆಗುತ್ತೆ, ಸಿಹಿ ಆಗಿರುತ್ತೆ, ಖಾರ ಇರೋದಿಲ್ಲ. ಮತ್ತೆ ಸಿಕ್ಕಿದ್ರೆ ಓಟ್ಸ್ ಸಹ ಯೂಸ್ ಮಾಡಬಹುದು. ಇಷ್ಟು ಬೇಕು. ಓಕೆ, ಸೊ ಇದು ಅಕ್ಕಿ ಪೌಡರ್ ಅಂತ ಹೇಳಿದ್ರಲ್ಲ, ಅದು ನಾವು ಗ್ರೈಂಡ್ ಮಾಡಬೇಕಾಗ್ತದೆ ಹೇಗೆ? ಅಂಗಡಿಯಲ್ಲಿ ಸಿಗತ್ತಲ್ಲ, ಅದನ್ನೇ ಯೂಸ್ ಮಾಡಬಹುದು. ಓಕೆ, ಸೊ ಇಷ್ಟು ಬೇಕು ಅಲ್ವಾ? ಮೊದಲಿಗೆ ನಮ್ಮ ಅಲ್ಲಿ
ಇಲ್ಲ, ಫಸ್ಟಿಗೆ ಇದನ್ನ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಬೇಕು. ಫಸ್ಟ್ ಇದು ಮಾಡಬೇಕು, ಅದಾದ್ಮೇಲೆ ಅಲ್ವಾ? ಅದಾದ್ಮೇಲೆ ಇದು ಚಿಕನ್ ವಿಂಗ್ಸ್ ತಗೊಂಡಿದ್ದೀನಿ. ಓಕೆ. ಇದಕ್ಕೆ ಫಸ್ಟ್ ಲಿಂಬು ರಸ ಹಾಕಬೇಕು. ಓಕೆ. ಎರಡು ಪೀಸು ಅಲ್ವಾ? ಒಂದು ಸಾಕಾಗುತ್ತೆ, ಒಂದು ಸಾಕಾಗ್ತದೆ. ಡಿಪೆಂಡ್ಸ್ ಕ್ವಾಂಟಿಟಿ ಹೌದು, ಅಲ್ವಾ? ತುಂಬಾ ಕ್ವಾಂಟಿಟಿ ಇದ್ರೆ ತುಂಬಾ ಇದಾಗುತ್ತೆ. ಇದಕ್ಕೆ ಪೆಪ್ಪರ್ ಪೌಡರ್ ಹಾಕೊಳ್ಬೇಕು. ಓಕೆ. ಒಂದು ಚಮಚ ಸಾಕಾ? ಅದು ನಮ್ಮ ಖಾರ ಟೇಸ್ಟ್ ಅನುಗುಣವಾಗಿ, ಖಾರ ಜಾಸ್ತಿ ಬೇಕಾದ್ರೆ ಖಾರ ಜಾಸ್ತಿ ಬೇಕಾಗತ್ತೆ, ಆವಾಗ ಖಾರ ಜಾಸ್ತಿ ಹಾಕೊಳ್ಬೋದು. ಓಕೆ ಓಕೆ. ಸೊ ಈಗ ನೀವು ಮನೆಯಲ್ಲಿ SRR ಮಸಾಲಾಸ್ ಯೂಸ್ ಮಾಡ್ತೀರಾ ಅಂತಲ್ವಾ? ಖಂಡಿತ, ಈಗ ಫೇಮಸ್ ಅದೇ ಅಲ್ವಾ ಇವಾಗ. ಅದರಲ್ಲಿ ಚಿಕನ್ ಮಸಾಲ ಆಗಿರ್ಬೋದು, ಎಲ್ಲ ಬೇರೆ ಬೇರೆ ಬಿರಿಯಾನಿ ಪೌಡರು, ಸುಕ್ಕ ಪೌಡರು ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಈಗ ಮಾಡ್ಕೊಳಕ್ ಪುರ್ಸೊತ್ತು ಇರೋದಿಲ್ಲ, ಎಲ್ಲ ಕೆಲ್ಸಕ್ಕೆ ಹೋಗೋರಾಗಿರ್ಬೋದು. ಹಾಗಾಗಿ ಹೊಸ ಟೇಸ್ಟ್ ಸಿಗ್ಲಿ ಅಂತ ಇದಕ್ಕೆ ಉಪ್ಪು ಆಡ್ ಮಾಡ್ಕೊಳ್ಬೇಕು. ಸೊಪ್ಪು ಸ್ವಲ್ಪ ಜಾಸ್ತಿ ಆದ್ರೂ ಕೂಡ ಪ್ರಾಬ್ಲಮ್, ಗೊತ್ತಿರ್ಬೇಕು ಎಷ್ಟು ಹಾಕ್ಬೇಕು. ಹೌದು, ಅದು ಸ್ವಲ್ಪ ಹಾಕೊಂಡ್ರೆ ಸಾಕಾಗತ್ತೆ, ಯಾಕಂದ್ರೆ ಅದು ಮಿಕ್ಸಿಂಗಿಗೂ ಸಾಲ್ಟ್ ಹಾಕೋದ್ರಿಂದ ನಾವು ಅದು ಸ್ವಲ್ಪ ಸಾಕಾಗತ್ತೆ ಇದಕ್ಕೆ. ಇದು ಫಸ್ಟ್ ಮಾಡಿ ಇಟ್ಕೊಂಡ್ರೆ ಕಾಳುಮೆಣಸು ಒಳಗಡೆ ಖಾರ ಮತ್ತೆ ಉಪ್ಪು ಹುಳಿ ಎಲ್ಲ ಕರೆಕ್ಟ್ ಆಗಿ ಹಿಡಿದಿರುತ್ತೆ. ಇದೊಂದು 15 ಮಿನಿಟ್ಸ್ ಇಟ್ಕೊಳ್ಬಹುದು ಎಲ್ಲ ಮಿಕ್ಸ್ ಮಾಡಿ. ಜಾಸ್ತಿ ಇಟ್ಕೊಂಡಷ್ಟು ಒಳ್ಳೇದು, ಮ್ಯಾರಿನೇಟ್ ಆಗಿರುತ್ತೆ ಅದ್ರೊಳಗೆ. ಇದು ಆದ ನಂತರ ನಿಮ್ಗೆ ವೆಜ್ ಅಡಿಗೆ ಮಾಡೋದು ಬೋರಾ ಅಲ್ಲ ನಾನ್ ವೆಜ್? ನಂಗೆ ವೆಜ್ ಬೋರು. ಬೋರು. ನಾನ್ ವೆಜ್ ಆದ್ರೆ ಇದೆಲ್ಲ ಏನು ಮಾಡ್ಬೋದು. ಯಾರಾದ್ರೂ ನಾನ್ ವೆಜ್ ತಿನ್ನೋದವ್ರು ಬಂದ್ರೆ ಅಂದ್ರೆ ಬೋರು. ಹಾ, ಅಂದ್ರೆ ನಾನ್ ವೆಜ್ ತಿನ್ನುವವ್ರು ಬರ್ಬೇಕು. ನಾನ್ ವೆಜ್ ತಿನ್ನೋದಿಲ್ಲ ಹೇಳಿದ್ರೆ, ವೆಜ್ ತಿನ್ನುವರಾದ್ರೆ ತುಂಬಾ ಬೋರ್. ಯಾಕಂದ್ರೆ ಅದು 3-4 ಅಡುಗೆ ಮಾಡ್ಬೇಕು. ಹಪ್ಪಳ, ಉಪ್ಪಿನಕಾಯಿ, ಪಲ್ಯ 2 ಬಗೆ, ಕೋಸಂಬರಿ ಅಂತ ಹೇಳಿ. ಇದಕ್ಕೆ ನಾನು ಅಕ್ಕಿ ಹಿಟ್ಟು ಒಂದು 4 ಸ್ಪೂನ್ ತಗೊಂಡಿದ್ದೇನೆ. ಇದಕ್ಕೆ ಕಾರ್ನ್ಫ್ಲೋರು ಒಂದು 4 ಸ್ಪೂನು ಅಕ್ಕಿ ಹಿಟ್ಟು ತಗೊಂಡ್ರೆ ಒಂದು 4 ಸ್ಪೂನ್ ಕಾರ್ನ್ಫ್ಲೋರು. ಮತ್ತೆ ಇದಕ್ಕೆ ಚಾಟ್ ಮಸಾಲ. ಇದು ನಮಗೆ ಟೇಸ್ಟಿಗೆ ಸ್ವಲ್ಪ ಟೇಸ್ಟ್ ಡಿಫರೆಂಟ್ ಕೊಡ್ತದೆ ಅಂತ. ಹೌದು. ಓಕೆ. ಸ್ವಲ್ಪ ನೀರು ಮಿಕ್ಸ್ ಮಾಡಬೇಕಾಗ್ತದೆ? ಇಲ್ಲ, ನೀರೇನು ಇಲ್ಲ ಇದಕ್ಕೆ. ಓಕೆ ಓಕೆ. ಇದು ಉಪ್ಪು ಎಲ್ಲ ನಾವು ಇದಕ್ಕೆ ಹಾಕಿದ್ವಲ್ಲ? ಅದಕ್ಕೆ ಹಾಕಿದ್ವಿ. ಇದಕ್ಕೆ ಸಹ ಹಾಕಬೇಕು ಉಪ್ಪು. ಸ್ವಲ್ಪ ಅದು ಮಿಕ್ಸ್ ಆದ ನಂತರ ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಮಿಕ್ಸ್ ಆಗಬೇಕಲ್ಲ. ಮಿಕ್ಸ್ ಆದ ನಂತರ ಇದಕ್ಕೆ ತುಂಬಾ ಬೇಡ, ಅಂದ್ರೆ ಅಲ್ಲೇ ಹಾಕಿದೇವಲ್ಲ, ನಮ್ಗೆ ಗೊತ್ತಾಗ್ಬೇಕು ಇಷ್ಟಕ್ಕೊಂದು 1 ಸ್ಪೂನ್ ಸಾಕನ್ನಾಗಿದೆ. ಅದಕ್ಕೊಂದು ಅರ್ಧ ಸ್ಪೂನ್ ಹಾಕಿದ್ರೆ, ಇದಕ್ಕೊಂದು ಅರ್ಧ ಸ್ಪೂನ್ ಹಾಕಿದ್ರೆ ಸಾಕು. ಮತ್ತೆ ಚಾಟ್ ಮಸಾಲದಲ್ಲೇ ಆಲ್ರೆಡಿ ಉಪ್ಪು ಇರ್ತದೆ, ಮತ್ತೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಲ್ಲಿ ಉಪ್ಪು ಇರ್ತದೆ. ನಾವು ರೆಡಿ ಮಾಡ್ಕೊಂಡ್ರೆ ಉಪ್ಪಿರೋದಿಲ್ಲ. ಈಗ ಇದು ರೆಡಿ ಆಗಿದೆ. ಮತ್ತೆ ಮೊಟ್ಟೆಯನ್ನು ಬೀಟ್ ಮಾಡಿ ಇಟ್ಕೊಳ್ಬೇಕು. ಇದು ರೆಡಿ ಆಗಿದೆ. ಇದು ಬೇಡ, ಸಾಕು. ಇದು ಕೂಡ ರೆಡಿ ಆಗಿದೆ. ಇವಾಗ ಎಲ್ಲ ರೆಡಿ ಇದೆ. ಇವಾಗ ನಾವೀಗ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಕೊಳ್ಬೇಕು. ಈಗ ಅದು ಎಣ್ಣೆ ಕಾಯುವಾಗ ಇದನ್ನು ಮ್ಯಾರಿನೇಟ್ ಮಾಡಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದು ಲಾಸ್ಟಿಗೆ ಹಾಕೊಂಡ್ರೆ ಸಾಕು. ಇದಕ್ಕೆ ಬೇಕಾದ್ರೆ ಸ್ವಲ್ಪ, ಇದಕ್ಕೆ ಬೇಕಾದ್ರೆ ನಾವು ಖಾರ ಇನ್ನೂ ಬೇಕನ್ನೋ ಹಾಗಿದ್ರೆ ಮೆಣಸಿನ ಪುಡಿಯನ್ನ ಸಹ ಆಡ್ ಮಾಡ್ಕೊಳ್ಬೋದು. ಖಾರ ಮಕ್ಕಳಿಗೆ ಖಾರ ಜಾಸ್ತಿ ಬೇಕಾಗ್ತದಲ್ಲ, ಸ್ವಲ್ಪ ಖಾರ ಕಮ್ಮಿ ಬೇಕಾಗ್ತದಲ್ಲ. ಈಗ ಇದನ್ನ ನಾವು ಹಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ಅದರಲ್ಲಿ ಹಾಕ್ಬೇಕು. ಇದನ್ನ ಹಾಕಿ ತುಂಬಾ ದಪ್ಪ ಕೋಟಿಂಗ್ ಬೇಡ, ಸ್ವಲ್ಪ ಮೇಲೆ ಸ್ವಲ್ಪ ಹೀಗೀಗೆ ಮಾಡಿದ್ರೆ ಸಾಕು. ಇದನ್ನು ನಾವು ಮೊಟ್ಟೆಯಲ್ಲಿ ಡಿಪ್ ಮಾಡಬೇಕು. ಇದನ್ನು ಮೊಟ್ಟೆಯಲ್ಲಿ ಡಿಪ್ ಮಾಡಿದ ನಂತರ ಮತ್ತೆ ಓಟ್ಸ್ ಅಲ್ಲಿ ಅಷ್ಟೇ ಮಾಡಿದ್ರೆ ಸಾಕು. ತುಂಬಾ ಕೋಟಿಂಗ್ ಬೇಡ. ಓಟ್ಸ್ ಕೂಡ ಒಂದು ಸ್ವಲ್ಪ ಹೆಲ್ದಿಗೆ ಒಳ್ಳೆಯದೇ. ಹೌದು ಅಲ್ವಾ? ರೆಡಿ ಮಾಡಿ ಇಟ್ಕೊಂಡ್ರೆ ಮತ್ತೆ ಈಸಿ, ಒಂದೇ ಸಲ ಫ್ರೈ ಮಾಡ್ಬೋದು ಅದನ್ನು.
ಓಕೆ ಇದು ಆಲ್ರೆಡಿ ರೆಡಿ ರೆಡಿ ಆಗಿದೆ ಆಗಿದೆ. ಇದು ಫ್ರೈ ಮಾಡಿದ್ರೆ ಆಯ್ತು. ಇದು ನಮ್ದು 2-3 ಕೋಟಿಂಗ್ ಇರೋದ್ರಿಂದ ಅದಷ್ಟು ಸಣ್ಣ ಉರಿಯಲ್ಲೇ ಬೆಂದ್ರೆ ಒಳ್ಳೇದು. ಓಕೆ ಎಸ್ ಜಾಸ್ತಿ ಎಣ್ಣೆ ಬಿಸಿ ಆಗಿದೆ. ಓಕೆ ದೊಡ್ಡ ಇಟ್ರೆ ಮೇಲ್ ಮಾತ್ರ ಕರಟತ್ ನಮ್ಗೆ, ಒಳಗೆ ಬೇಯೋ ಚಾನ್ಸಸ್ ಇರಲ್ಲ. ಹೌದು ಹಾಗೆ 2-3 ಕೋಟಿಂಗ್ ಇರೋದ್ರಿಂದ ಹೌದು ಸ್ಲೋ ಆಗಿ ಬೆಂದ್ರೆ ಒಳ್ಳೇದು. ಈಗ ಆಲ್ರೆಡಿ ರೆಡಿ ಆಗಿದೆ ರೆಡಿ ಆಗಿದೆ ಇದು. ಓಕೆ ನೀವು ಹೇಳಿದಾಗನೇ ಬ್ರೌನ್ ಯಾವ ಕಲರ್? ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಇದು. ಎಸ್ 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 ಓಕೆ ಇದು ಆಗಿದೆ ಈಗ. ಬೌಲಿಗೆ ಇದನ್ನ ಟೊಮೆಟೊ ಸಾಸ್ ಜೊತೆ ಕೂಡ ತಿನ್ಬೋದು, ಊಟಕ್ಕೆ ಕೂಡ ತಿನ್ಬೋದು, ಸ್ನಾಕ್ಸ್ ಆಗಿ ಸಹ ಯೂಸ್ ಮಾಡ್ಬೋದು ಈವ್ನಿಂಗ್. ರೆಡಿ ಆಗಿದೆ ಮೇಡಮ್ ಅಲ್ವಾ? ರೆಡಿ ಆಗಿದೆ, ಓಕೆ ಟೇಸ್ಟ್ ಮಾಡಿ ನೋಡಿ. ಎಸ್ ಎಸ್ ಓಕೆ. ಸೊ ಇದಕ್ಕೆ ನೀವು ಹೇಳಿದಾಗನೇ ಸಾಸ್ ಇಲ್ಲದೆ ಅಲ್ವಾ ಸ್ನಾಕ್ಸ್ ಆಗಿ ಸಹ ಯೂಸ್ ಮಾಡ್ಬೋದು, ಊಟದ ಜೊತೆಗೆ ಕೂಡ ಯೂಸ್ ಮಾಡ್ಬೋದು. ಸೊ ಜಾಸ್ತಿ ಅಂದ್ರೆ ಒಂದು 20 ಮಿನಿಟ್ಸ್ ಅಲ್ವಾ? ಎಲ್ಲ ರೆಡಿ. ಅದೇ ಹಾಗೂ ಎಣ್ಣೆ ಬಿಸಿ ಆಗೋದ್ರೊಳಗೆ ನಮ್ಮ ಮ್ಯಾರಿನೇಟ್ ಎಲ್ಲ ಆಗಿರ್ತದೆ. ಓಕೆ ಅದು ಬೇಯೋದೊಂದೇ ಅಲ್ವಾ? ಓಕೆ. ಸೊ ನಿಮ್ಗೆ ನೀವು ಹೇಳಿದಾಗನೇ ನಾನ್ ವೆಜ್ ಮಾಡೋದು ಅಂದ್ರೆ ತುಂಬಾ ಇಷ್ಟ. ಮಕ್ಕಳಿಗಂತೂ ಇಷ್ಟ. ನಂಗಂತೂ ನಾನ್ ವೆಜ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಓಕೆ. ಸೊ ನಾನು ಟೇಸ್ಟ್ ಮಾಡಿ ಹೇಳ್ತೇನೆ. ಓಕೆ. ಸೊ ನೋಡೋಣ ಹೇಗಾಗಿದೆ ಇದು. ಏನು ಇದಕ್ಕೆ ಹೆಸರು ಮೇಡಮ್? ಕ್ರಿಸ್ಪಿ ಚಿಕನ್ ವಿಂಗ್ಸ್. ಓಕೆ ಓಕೆ ಡನ್. ಸೊ ನೋಡೋಣ, ನೀವು ಹೇಳಿದಾಗ ನಿಮ್ಮ ಈ ಓಟ್ಸ್ ಇದೆಯಲ್ವಾ? ಸೊ ಓಟ್ಸು ಎಣ್ಣೆಗೆ ಜಾಸ್ತಿ ಇದು ಮಾಡ್ಲಿಕ್ಕಿಲ್ಲ, ಅಂದ್ರೆ ಜಾಸ್ತಿ ಬಿಸಿ ದೊಡ್ಡ ಫ್ಲೇಮಲ್ಲಿ ಇಟ್ರೆ ಅದು ಮೇಲೆ ಓಟ್ಸ್ ಮಾತ್ರ ಕರೆಕ್ಟ್ ಹೋಗುತ್ತೆ, ಒಳಗಡೆ ಚಿಕನ್ ಬೇಯೋದಿಲ್ಲ. ಹಾಗೆ ಸಣ್ಣ ಉರಿಯಲ್ಲಿ ಇಟ್ಟಾಗ ಒಳಗೆ ಚಿಕನ್ ಎಲ್ಲ ಕೂಡ ಕ್ರಿಸ್ಪಿ ಆಗಿರತ್ತೆ, ಬೇಗ ಬೇಯುತ್ತೆ. ಕರೆಕ್ಟ್ ಕರೆಕ್ಟ್. ಓಕೆ, ಟೇಸ್ಟ್ ಮಾಡ್ತೇನೆ ಈಗ. ಓಕೆ. ಸೂಪರ್ ಮೇಡಮ್. ಇದು ನೀವು ಹೇಳಿದಾಗನೇ ಒಂದ್ ಸೈಡ್ ಕೋಟ್ ಆಗಿ ಇನ್ನೊಂದ್ ಸೈಡ್ ಕೋಟ್ ಆಗುತ್ತಲ್ವಾ? ಒಂದು ಪೆಪ್ಪರ್ ಇದ್ದು ನೀವು ಹಾಕಿದ್ರಿ, ಮತ್ತೆ ಚಾಟ್ ಮಸಾಲ ಇದೆಲ್ಲ ಮಿಕ್ಸ್ ಆಗಿ ಏನೋ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಅಲ್ವಾ? ಇದು ಮಕ್ಕಳಿಗಂತೂ 100% ಇಷ್ಟ ಆಗುತ್ತೆ. ಮಕ್ಕಳಿಗಂತಲ್ಲ, ಎಲ್ರಿಗೂ ಇಷ್ಟ ಆಗುತ್ತೆ. ಓಕೆ, ನಿಮ್ಗೆ ಇಷ್ಟ ಅಲ್ವಾ? ಓಕೆ ಓಕೆ. ಸೊ ಸೂಪರ್, ನಂಗೆ ತುಂಬಾನೇ ಖುಷಿ ಆಯ್ತು. ಅಂಡ್ ಓಟ್ಸ್ ಸ್ವಲ್ಪ ಜಾಸ್ತಿ ಟೇಸ್ಟ್ ಕೊಡುತ್ತೆ. ಓಟ್ಸ್ ಮತ್ತೆ ನೀವು ಹೇಳಿದ್ದು ಬ್ರೆಡ್ ಇದು ಕ್ರಮ್ಸ್ ಆದ್ರೂ ಕೂಡ ಯೂಸ್ ಮಾಡಬಹುದು. ಅದು ಸ್ವಲ್ಪ ಸಿಹಿ ಬರುತ್ತೆ. ಈ ಈವ್ನಿಂಗ್ ಸ್ನಾಕ್ಸ್ ತಿನ್ನೋದಕ್ಕೆ ಮಕ್ಕಳಿಗೆ ಖುಷಿ ಆಗತ್ತೆ. ಈಗ ನಾವು ರಾತ್ರಿ ಊಟಕ್ಕಾದ್ರೆ ಸ್ವಲ್ಪ ಖಾರ ಬೇಕು ಅನ್ನಂಗಿದ್ರೆ ಇದಕ್ಕೆ ಇನ್ನು ಖಾರದ ಪುಡಿ ಸಹ ಯೂಸ್ ಮಾಡ್ಕೋಬಹುದು. ಓಟ್ಸಿಗೆ ಸಹ ಮಿಕ್ಸ್ ಮಾಡ್ಕೊಂಡು ಮೇಲೆ ಕೋಟಿಂಗ್ ಖಾರ ಬೇಕು ಅಂದ್ರೆ ಓಟ್ಸಿಗೆ ಸಹ ನಾವು ಪೆಪ್ಪರ್ ಪೌಡರ್ ಆಗಿ ಖಾರದ ಪೌಡರ್ ಆಗ್ಲಿ ಮಿಕ್ಸ್ ಮಾಡ್ಕೋಬಹುದು. ಮಕ್ಕಳಿಗೆ ಅದನ್ನ ಸ್ವಲ್ಪ ಖಾರ ಕಮ್ಮಿ ಇದ್ರೆ ಒಳ್ಳೇದು. ಚಿಕನ್ ಸ್ವಲ್ಪ ಮೊದಲೇ ಹಿಟ್ ಜಾಸ್ತಿ, ಅದ್ರೊಟ್ಟಿಗೆ ಓಟ್ಸ್, ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು ಎಲ್ಲ ಇರೋದ್ರಿಂದ ಸ್ವಲ್ಪ ಲೈಟ್ ಆಗಿದ್ರೆ ಅವ್ರಿಗೆ ಒಳ್ಳೇದು ಅಲ್ವಾ? ಓಕೆ ಸೂಪರ್. ನಂಗಂತೂ ಖುಷಿ ಆಯ್ತು ಮೇಡಮ್. ನಿಮ್ಮ 2 ಡಿಶ್ ಕೂಡ, ಒಂದು ಸ್ವೀಟ್ ಮತ್ತೊಂದು ಖಾರ. ಓಕೆ. ಅಂಡ್ ನೀವು ಇದಕ್ಕೆ ಏನೆಲ್ಲ ಹಾಕ್ಬೇಕು ಮತ್ತೊಮ್ಮೆ ಹೇಳ್ಬೋದಾ? ಓಕೆ, ಏನೆಲ್ಲ ಹಾಕ್ಬೇಕು? ಫಸ್ಟ್ ಇದು ಚಿಕನ್ ವಿಂಗ್ಸ್ ತಗೊಳ್ಬೇಕು. ವಿಂಗ್ಸ್ ಬದಲಿಗೆ ನಾವು ಲೆಗ್ ಪೀಸ್ ಕೂಡ ತಗೋಬಹುದು. ಅದನ್ನ ಫಸ್ಟ್ ಗೆ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಬೇಕು, ಯಾಕಂದ್ರೆ ಖಾರ ಉಪ್ಪು ಎಲ್ಲ ಹಿಡಿಬೇಕಲ್ಲ ಅದ್ರಲ್ಲಿ. ಅಂದ್ರೆ ನಾವು ಬೇಗ ಫ್ರೈ ಮಾಡೋದ್ರಿಂದ ಸ್ವಲ್ಪ ಮ್ಯಾರಿನೇಟ್ ಮಾಡ್ಕೊಂಡ್ರೆ ಒಳ್ಳೇದು. ಅದಕ್ಕೆ ಲಿಂಬು ರಸ, ಮತ್ತೆ ನಾವು ಉಪ್ಪು, ಮತ್ತೆ ಪೆಪ್ಪರ್ ಪೌಡರ್. ಖಾರ ಜಾಸ್ತಿ ಬೇಕು ಅನ್ನೋಗಿದ್ರೆ ಖಾರದ ಪುಡಿ ಸಹ ಮಿಕ್ಸ್ ಮಾಡ್ಕೊಳ್ಬಹುದು. ಅದನ್ನ ಮ್ಯಾರಿನೇಟ್ ಮಾಡಿ ಇಟ್ಕೊಂಡು ಎಣ್ಣೆ ಬಿಸಿ ಆಗುವ ತನಕ ನಾವು ಇದು ಅಕ್ಕಿ ಹಿಟ್ಟು ಬರುತ್ತಲ್ವಾ, ಅದು ಅಕ್ಕಿ ಹಿಟ್ಟಿಗೆ ಕಾರ್ನ್ ಫ್ಲೋರ್ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಉಪ್ಪು ಮತ್ತೆ ಚಾಟ್ ಮಸಾಲ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತೆ ಒಂದು ಕಡೆ ಮೊಟ್ಟೆಯನ್ನ ಸ್ವಲ್ಪ ಉಪ್ಪು ಹಾಕೊಂಡು ಅದನ್ನ ಬ್ಲೆಂಡ್ ಮಾಡಿ ಇಟ್ಕೊಳ್ಬಹುದು. ಈ ಕೋಟಿಂಗ್ ಅನ್ನು ನಾವು ಮ್ಯಾರಿನೇಟ್ ಆಗಿರೋ ಚಿಕನ್ ಅನ್ನ ಅಕ್ಕಿ ಹಿಟ್ಟಲ್ಲಿ ಹಾಕಿ ಸ್ವಲ್ಪ ಮಾತ್ರ ಡಿಪ್ ಮಾಡ್ಬೇಕಷ್ಟೇ, ತುಂಬಾ ಬೇಡ. ಯಾಕಂದ್ರೆ ಅದು 3 ಕೋಟಿಂಗ್ ಆಗೋದ್ರಿಂದ ಚಿಕನ್ ಕಿಂತ ಜಾಸ್ತಿ ಕೋಟಿಂಗ್ ಸಿಗತ್ತೆ.
ಸ್ವಲ್ಪ ಲೈಟಾಗಿ ಅದು ಡಿಪ್ ಮಾಡಿಕೊಂಡು ಮತ್ತೆ ಮೊಟ್ಟೆಯಲ್ಲಿ ಡಿಪ್ ಮಾಡಿ ಮತ್ತೆ ಓಟ್ಸ್ ಅಲ್ಲಿ ಮೇಲೆ ಡಿಪ್ ಮಾಡಿ ಇಟ್ಕೊಂಡು ಅಂದ್ರೆ ಒಂದೇ ಸಲ ನಾವು ಡಿಪ್ ಮಾಡಿ ಇಟ್ಕೊಂಡ್ರೆ ಒಂದೇ ಸಲ ಫ್ರೈ ಮಾಡಬಹುದು. ಆದ್ರೆ ನಾವು ಫ್ಲೇಮ್ ಮಾತ್ರ ಸ್ವಲ್ಪ ಸ್ಲೋ ಅಲ್ಲೇ ಇಟ್ಕೊಳ್ಬೇಕು, ಯಾಕಂದ್ರೆ ಅದು ಓಟ್ಸ್ 3 ಕೋಟಿಂಗ್ ಇರೋದ್ರಿಂದ ಕೋಟಿಂಗ್ ಬೇಗ ಬೆಂದ್ಬಿಟ್ರೆ ಕರ್ಟೋಗ್ಬಿಡತ್ತೆ, ಚಿಕನ್ ಬೇಯೋದಿಲ್ಲ. ಸಣ್ಣ ಕೋಟಿಂಗ್ ಅಲ್ಲಿ ಆದ್ರೆ ಎಲ್ಲದು ಹದವಾಗಿ ಬೇಯುತ್ತೆ. ಇದನ್ನು ಟೊಮೆಟೊ ಸಾಸ್ ಜೊತೆಗೆ ತಿನ್ಬೋದು, ಏನಾದ್ರು ತಿನ್ಬೋದು. ಸ್ವಲ್ಪ ಸ್ವೀಟ್ ಆಗಿರುತ್ತಲ್ಲ, ಮಕ್ಳಿಗೆ ತಿನ್ನಕ್ಕೆ ಡಿಪ್ ಮಾಡ್ಕೊಂಡು ತಿನ್ಬೋದು, ಊಟಕ್ಕೆ ಸಹ ಯೂಸ್ ಮಾಡ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಎರಡು ಡಿಶ್ ನೀವು ನಮ್ಮ ವೀಕ್ಷಕರು ಕೂಡ ಕಲಿಸ್ಕೊಟ್ಟಾಯಿತು. ಸೊ ನೀವು ನೆಕ್ಸ್ಟ್ ಯಾವಾಗ ಬರ್ತೀರ ಅಂತ ಗೊತ್ತಿಲ್ಲ, ನೀವು ಬರಲೇಬೇಕು ನೆಕ್ಸ್ಟ್. ನೀವು ಅವಕಾಶ ಮಾಡಿಕೊಟ್ಟದಕ್ಕೆ ಫಸ್ಟ್ ಎಲ್ರಿಗೂ ಧನ್ಯವಾದ. ಇನ್ನು ಅವಕಾಶ ಕೊಟ್ಟರೆ ಖಂಡಿತ ಬಂದೇ ಬರ್ತೀನಿ, ಖಂಡಿತ ಬರ್ತೀನಿ ನಾನು. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ, ಸೊ ವೀಕ್ಷಕರೇ, ಸೊ 2 ಡಿಶ್ಶು ಮೇಡಮ್ ಅವರು ಕಳಿಸ್ಕೊಟ್ಟಾಯಿತು. ಸೊ ಪ್ರತಿ ಭಾನುವಾರ ಕೂಡ 2 ಗಂಟೆ ಬಂದೇ ಬರ್ತೀವಿ, ಡಿಫ್ರೆಂಟ್ ಗೆಸ್ಟ್ ಜೊತೆ, ಡಿಫ್ರೆಂಟ್ ಡಿಶ್ ಜೊತೆ. ಸೊ ಇನ್ನು ಬರೋದು ನೆಕ್ಸ್ಟ್ ಸಂಡೇ. ಟಿಲ್ ದೆನ್ ಕೀಪ್ ವಾಚಿಂಗ್ ಸ್ಪಂದನ ಟಿವಿ. ಬಾಯ್.